ಉಳ್ಳಾಲ ಮೊಗವೀರಪಟ್ನ, ಕೈಕೋ, ಹಿರೇರಿಯ ನಗರ, ಸೋಮೇಶ್ವರ, ಉಚ್ಚಿಲ, ಬಟ್ಟಪ್ಪಾಡಿ, ಕಡಲ್ಕೊರೆತ ಪ್ರದೇಶಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀ ಕೋಟ ಶ್ರೀನಿವಾಸ್ ಪೂಜಾರ್ಲು ಅಂಗಾರ ಬಯ್ಯಡು ಭೇಟಿ ಕೊಡ್ದು ಪರಿಶೀಲನೆ ನಡಪಾದು ಅಧಿಕಾರಿಗಳ ಪಾತ್ರಗತ ನಡಪಾಯರು. ಸುರುಕಾದ ಸೋಮೇಶ್ವರ, ಉಚ್ಚಿಲ, ಬಟ್ಟಪ್ಪಾಡಿ ಕಡಲ್ಕೊರೆತ ಪರಿಸರಕ್ಕೆ ಭೇಟಿ ಕೊರ್ನ ಕೋಟ ಶ್ರೀನಿವಾಸ್ ಪೂಜಾರ್ಲು ಕಡಲ್ಕೊರೆತದ ತೀವ್ರತೆ ಆವಂದುಪ್ನ ಕಾಮಗಾರ್ಲದ ಪರಿಶೀಲನೆ ನಡಪಾಯರು. ಅದಲ್ಲ ಕಂಟಿನ್ಯೂ ಆದದ್ದು ಲಾಸ್ಟ್ ಇಯರ್ ಎಲ್ಲ ಕಡೆ ಈ ಬಗೆಟ್ ಅಧಿಕಾರಿಗಳ ಪಾತ್ರಗತ ನಡಪಾದು ವಿವರಣೆ ಪಡೆಯೊಂದು ಸ್ಥಳೀಯ ಮೀನುಗಾರ ಮುಖಂಡರ ಸ್ಥಿತಿಗತಿ ತೆರೆಯೊಂಡಿರು. ನಮ್ಮ ಅಧ್ಯಕ್ಷ ಬರಲಿ. ಕಡಲ್ಕೊರೆತದ ತೀವ್ರತೆ ಹೆಚ್ಚಾದ ತೋಜುನ ಈ ಪರಿಸರದ ತುರ್ತು ಆವಡಾಯಿನ ಕಾಮಗಾರಿಗಳಿಗೆ ವ್ಯವಸ್ಥೆ ಮಲ್ಪ ಬಂದರು ಇಲಾಖೆ ಅಧಿಕಾರಿಗಳು ಬೊಕ್ಕ ಜಿಲ್ಲಾಧಿಕಾರಿಗಳ ಪಾತ್ರಗತ ನಡಪಾದ ಶಾಶ್ವತ ತಡೆಗೋಡೆ ಕಾಮಗಾರಿಗಳ ಕ್ರಮ ದೆತುನ ಪಂಡದು ಕೋಟ ಶ್ರೀನಿವಾಸ್ ಪೂಜಾರ್ಲು ಮೀನುಗಾರ ಮುಖಂಡರಿಗೆ ಭರವಸೆದ ಪಾತ್ರ ಪಂಡರು. ಉಚ್ಚಿಲ, ಸೋಮೇಶ್ವರ, ಉಳ್ಳಾಲ ಮತ್ತು ಬಟ್ಟಪ್ಪಾಡಿ ಪ್ರದೇಶದಲ್ಲಿ ನಾನಿವತ್ತು ಈ ಕಡಲ್ಕೊರೆತ ಬಗ್ಗೆ ಗಮನಿಸ್ತಾ ಇದ್ದೇನೆ. ಬರುವ ದಿನಗಳಲ್ಲಿ ಮತ್ತಷ್ಟು ಪ್ರಕ್ಷುಬ್ಧವಾದಂಥ ವಾತಾವರಣ ನಿರ್ಮಾಣ ಆಗುವುದು ಮತ್ತು ಕಡಲಿನ ತೀವ್ರತೆ, ಕಡಲ ಅಬ್ಬರ ಜಾಸ್ತಿ ಆಗುವ ಹಿನ್ನೆಲೆಯಲ್ಲಿ ಮೊದಲಾಗಿ ಸಮೀಕ್ಷೆ ಮಾಡಿ ನಮ್ಮ ಸರ್ಕಾರದಿಂದ ಏನೇನು ಮಾಡಬೇಕು ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೇವೆ. ಜಿಲ್ಲಾಧಿಕಾರಿಯವರ ಜೊತೆ ಈ ತಕ್ಷಣ ಜಿಲ್ಲಾಧಿಕಾರಿಯವರು ಮತ್ತು ನಮ್ಮ ಎಲ್ಲ ಬಂದರು ಇಲಾಖೆ ADB ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿ ಇದನ್ನು ಮತ್ತೆ ತಡೆಗೋಡೆಯನ್ನು ನಿರ್ಮಿಸೋದು ಹೇಗೆ ಮತ್ತು ತುರ್ತಾಗಿ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಗಮನವನ್ನು ಕೊಡ್ತಾ ಇದ್ದೇವೆ.
ಈಗಾಗಲೇ ಸುಮಾರು ADBಯ ಕಾಮಗಾರಿ 231 ಕೋಟಿ ರೂಪಾಯಿದು ನಡೀತಾ ಇದೆ. ಅಲ್ಲದೆ ಸುಮಾರು 130 ಮೀಟರಿನ 2 ಕೋಟಿ 1 ಲಕ್ಷ ರೂಪಾಯಿ ಮತ್ತು ಸುಮಾರು 180 ಮೀಟರ್ ಉದ್ದದ ಕಾಮಗಾರಿ 2.9 ಕೋಟಿ, ಸುಮಾರು 5 ಕಾಮಗಾರಿಗಳು ಇಲ್ಲಿ ಪ್ರಗತಿಯಲ್ಲಿವೆ. ಅನೇಕ ಕಾರಣಗಳಿಗೋಸ್ಕರ ಹಿಂದೆ ಕಾಮಗಾರಿ ಅರ್ಧಂಬರ್ಧಕ್ಕೆ ನಿಂತಿದ್ದರಿಂದ ಮತ್ತು ಮೀನುಗಾರರ ಮನೆಯ ಸನಿಹದಲ್ಲಿರುವಂಥ ಕೆಲವು ಪ್ರದೇಶಗಳಿಗೆ ತುರ್ತಾಗಿ ಕಲ್ಲನ್ನು ಬೆರೆಸಬೇಕಾದಂಥ ಅನಿವಾರ್ಯತೆ ಇರುವುದರಿಂದಾಗಿ ಒಂದಷ್ಟು ಕಾಮಗಾರಿಗಳನ್ನು ತುರ್ತಾಗಿ ಮಾಡಬೇಕಾದಂಥ ಅವಶ್ಯಕತೆಗಳಿದೆ. ನಾನು ಇಲ್ಲಿ ಮೀನುಗಾರರಿಗೆ ತೊಂದರೆ ಆಗದಂತೆ, ಅವರ ಮನೆ ಮಠಗಳಿಗೆ ಕೊಚ್ಚಿ ಹೋಗದಿರುವಂತೆ ಮತ್ತು ಕಡಲಿನ ತೀವ್ರತೆಯನ್ನು ತಡೆಗಟ್ಟುವುದಕ್ಕೋಸ್ಕರ ತುರ್ತು ತಡೆಗೋಡೆ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಬೇಕು ಅನ್ನೋಂಥ ಸೂಚನೆಯನ್ನು ಜಿಲ್ಲಾಧಿಕಾರಿಯವರಿಗೆ ಮತ್ತೊಂದು ಇಲಾಖೆ ಕೊಡ್ತೇನೆ. ಒಟ್ಟಾರೆ ಈ ಪ್ರದೇಶದ ಮೀನುಗಾರರು ಯಾವುದೇ ತೊಂದರೆ ಇಲ್ಲದೆ ಈ ಕಡಲಿನ ತೀವ್ರತೆಯನ್ನು ಸ್ವಲ್ಪ ಹಿಮ್ಮೆಟ್ಟಿಸಲಿಕ್ಕೆ ಬೇಕಾದಂಥ ಕಾಮಗಾರಿ ಮಾಡಬೇಕು ಅನ್ನೋಂಥ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಭೇಟಿ ಕೊಟ್ಟಿದ್ದೆ. ಈ ಕಡಲ್ ಕೊರೆತಕ್ಕೆ ತಕ್ಕದಾದಂಥ ವ್ಯವಸ್ಥೆಗಳನ್ನು ಮತ್ತು ತಡೆಗೋಡೆಯನ್ನು ನಿರ್ಮಾಣ ಮಾಡ್ತೇವೆ. ಸೋಮೇಶ್ವರ ಉಚ್ಚಿಲರ್ದ ಬೊಕ್ಕ ಉಳ್ಳಾಲ ಮುಗವೀರಪಟ್ಟಣ ಕಿಲೇರಿಯ ನಗರ ಕೈಕೋ ಪರಿಸರಡು ಕಡಲ್ ಕೊರತೆ ಜಾಗೆಗೆ ಭೇಟಿ ಕೊಡ್ದು ಪರಿಶೀಲನೆ നടപ്പാത് എന്നത ಬಗೆಟ್ ಅಧಿಕಾರಿಗಳ ಪಾತ್ರಕತೆ നടപ്പാಯಿರು. ಇದು ADBಯಲ್ಲ, ಇದು 231 ಕೋಟಿ ರೂಪಾಯಿ ಇದೆ. ಇದೆಷ್ಟು ಮೀಟ್ರ್ ಇತ್ತು? ಇದೆಷ್ಟು ಮೀಟ್ರ್? 600 ಸರ್. ಇಲ್ಲಿ 600 ಮೀಟರ್. 600 ಉಳ್ಳಾಲ ಸೋಮೇಶ್ವರ ಉಚ್ಚಿಲ ಸೇರ್ನಂಚ ದಿಂಜ ಕಡೆಟ್ ಕಡಲ್ ಕೊರೆತದ ತೀವ್ರತೆ ಜೋರ್ಡೆ ಉಂಡು. ಕಡಲ್ ಕೊರೆತದ ತೀವ್ರತೆ ಇರ್ದು ಅಲ್ಪದ ಮೀನುಗಾರಿಕಾ ವೃತ್ತಿಡು ಉಪ್ಪುನಕ್ಲಿನ ಕುಟುಂಬಗ ಮೀನುಗಾರರಿಗೆ ದಿಂಜ ಸಮಸ್ಯೆಲು ಆವೊಂದುಂಡು. ಈ ಸಮಸ್ಯೆದ ಹಿನ್ನೆಲೆಡು ತುರ್ತಾದ ತಡೆಗೋಡೆ ಮಲ್ಪೊಡಾಯಿನ ಅಗತ್ಯ ಉಂಡು. ಬ್ರೇಕ್ ವಾಟರ್ ಪದ್ಧತಿ ಸರಿಯಾದ ಆವಂದಿನಿರ್ದಾತ್ರ ತಡೆಗೋಡೆನೆ ಸೂಕ್ತ ಪನ್ಪಿನಿಲೆಟ್ 230 ಕೋಟಿ ಇರ್ದಲ ಹೆಚ್ಚಿನ ಅನುದಾನಡ್ ಕಾಮಗಾರರು ಆವೊಂದುಂಡು. ಮೀನುಗಾರರಿನ ಕುಟುಂಬ ಎಡ್ಡೆಡು ಉಪ್ಪೊಡು ಪನ್ಪಿನವೇ ಸರ್ಕಾರದ ಆಶಯ ಪಡೆದು ಕೋಟಾ ಶ್ರೀನಿವಾಸ್ ಪೂಜಾರ್ಲು ತಿಳಿಪಾಯಿರು. ಪಟ್ಟಣ ಉಚ್ಚಿಲ ಮತ್ತು ಬಟ್ಟಂಪಾಡಿ ಸಹಿತ ಅನೇಕ ಪ್ರದೇಶಗಳಲ್ಲಿ ಕಡಲ್ ಕೊರೆತವನ್ನು ಗಮನಿಸಲಿಕ್ಕೆ ಇವತ್ತು ನಾನು ಮತ್ತು ಎಲ್ಲ ಅಧಿಕಾರಿಗಳ ಜೊತೆಯಲ್ಲಿ ಭೇಟಿ ಕೊಡುವಂಥ ಅವಕಾಶಗಳಾಯಿತು. ಸ್ವಾಭಾವಿಕವಾಗಿ ನಮ್ಮ ಕಡಲ್ ಕೊರೆತದ ಕಲ್ಪನೆಯಿಂದಾಗಿ ಅಲ್ಲಿಯ ಮೀನುಗಾರರಿಗೆ ಮೀನುಗಾರಿಕೆ ವೃತ್ತಿಯಲ್ಲಿ ನಿರತರಾದಂಥ ಅನೇಕ ಕುಟುಂಬಗಳಿಗೆ ಭಾಳ ಸಮಸ್ಯೆಗಳಾಗಿ ಹಿನ್ನೆಲೆಯಲ್ಲಿ ತುರ್ತಾಗಿ ನಾವು ತಡೆಗೋಡೆಯನ್ನು ಮಾಡಬೇಕಾದಂಥ ಅಗತ್ಯ ಇದೆ. ಮತ್ತು ನಮ್ಮ ಬ್ರೇಕ್ ವಾಟರ್ಗಳು ಎಲ್ಲೆಲ್ಲಿ ಅಸಮರ್ಪಕವಾಗಿದೆ ಅದನ್ನೆಲ್ಲ ಸರಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೇವೆ. ಅನೇಕ ಪ್ರದೇಶಗಳಲ್ಲಿ ಬರ್ಮ್ಗಳು ಮತ್ತಿತರ ಕಾಮಗಾರಿಗಳು, ನಬಾರ್ಡ್ ಕಾಮಗಾರಿಗಳು ಸೇರಿದಂತೆ ಸುಮಾರು 230ಕ್ಕೂ ಹೆಚ್ಚು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಗಳು ಪ್ರಗತಿಯಲ್ಲಿದೆ. ಈ ಭಾಗದಲ್ಲಿ ಸುಮಾರು 23 ಕೋಟಿ ರೂಪಾಯಿ ವೆಚ್ಚದ ತಡೆಗೋಡೆಗಳು, ಅತ್ಯಂತ ಸುಭದ್ರವಾದಂಥ ತಡೆಗೋಡೆಗಳು ನಿರ್ಮಾಣ ಆಗ್ತಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಭೇಟಿ ಕೊಟ್ಟಾಗ ಒಂದಷ್ಟು ಕಾಮಗಾರಿಗಳು ಪೂರ್ಣಗೊಳ್ಳದೆ ಅರ್ಧಂಬರ್ಧ ಆಗಿರುವಂಥ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಬೆಂಗಳೂರಿಗೆ ಹೋದಾಗ ರಾಜ್ಯದ ಎಲ್ಲ ಹಿರಿಯ ಅಧಿಕಾರಿಗಳನ್ನ ಕರೆದು ಈ ಕಾಮಗಾರಿಯನ್ನು ತುರ್ತಾಗಿ ಕೈಗೆತ್ತಿಕೊಳ್ಳಬೇಕು ಅನ್ನೋದು ಸೂಚನೆಯನ್ನು ಕೊಡಲಾಗುವುದು. ಒಟ್ಟಾರೆ ಮೀನುಗಾರರು ಸಂಕಷ್ಟದಿಂದ ಪಾರಾಗಬೇಕು ಅನ್ನೋದು ಸರ್ಕಾರದ ಆಶೆ ಮತ್ತು ಆಶಯ. ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಸತೀಶ್ ಕುಂಪಲ, ಉಪಾಧ್ಯಕ್ಷರು ಚಂದ್ರಹಾಸ್ ಉಳ್ಳಾಲ್, ಸಂತೋಷ್ ಕುಮಾರ್ ರೈ ಬೋಳಿಯಾರ್, ಚಂದ್ರಶೇಖರ್ ಉಚ್ಚಿಲ್, ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ಕೆ ರವೀಂದ್ರ ಶೆಟ್ಟಿ ಉಡಿದೊಟ್ಟು, ಬಿಜೆಪಿ ಕುಡ್ಲ ಕ್ಷೇತ್ರ ಸಮಿತಿಯ ಅಧ್ಯಕ್ಷರು ಚಂದ್ರಹಾಸ್ ಪಂಡಿತ್ ಹೌಸ್, ಸೋಮೇಶ್ವರ ಪುರಸಭಾ ಅಧ್ಯಕ್ಷರು ರಾಜೇಶ್ ಉಚ್ಚಿಲ್, ತಾಲೂಕ್ ಪಂಚಾಯತ್ ಸದಸ್ಯರು ರವಿಶಂಕರ್ ಸೋಮೇಶ್ವರ, ಬಿಜೆಪಿ ಪ್ರಮುಖರು ಆನಂದ ಶೆಟ್ಟಿ, ಸುರೇಂದ್ರ ಶೆಟ್ಟಿ ಮಂಚಿಲ, ಯಶವಂತ್ ಅಮೀನ್, ಸಂಜೀವ ಶೆಟ್ಟಿ ಅಮ್ಲಮಗರು, ಹೇಮಂತ್ ಶೆಟ್ಟಿ, ಪ್ರಶಾಂತ್ ಕಾಪಿಕಾಡ್, ಸುರೇಶ್ ಶಾಳ್ವಾ, ಉಳ್ಳಾಲ ನಗರಸಭಾ ಆಯುಕ್ತರು ರಾಯಪ್ಪ, ಸೋಮೇಶ್ವರ ಪುರಸಭಾ ಮುಖ್ಯಾಧಿಕಾರಿ ಶ್ರೀಮತಿ ವಾಣಿ ವಿ ಆಳ್ವಾ ಇಂಚಿತ ಪ್ರಮುಖರು ಈ ಪೊರ್ತು ಒಟ್ಟುಗೇತಿರು.